ಕ್ಲಾಸ್ ಫ್ಯಾಮಿಲಿ ಇದೇ ಬರ್ಪಿನ ಜನವರಿ 31ಕ್ಕೆ ರಿಲೀಸ್ ಆಗುന്നുണ്ട്. ಮೂವಿ ಎಂಚೊಂಡು ಅಂಚಿನ ಮೂವಿಗೆ ರೆಸ್ಪಾನ್ಸ್ ಎಂಚೊಂಡು ಬಲೆತು ಒಂದರ್ಕ ಸೂಪರ್ 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 ಅಲ್ಲ ಸೂಪರ್ ಫ್ಯಾಮಿಲಿ ಬತ್ತು ಪೂರೆಲ್ಲ ತೂವೋಡು ಹಾರ್ಟ್ ಟಚಿಂಗ್ ಮೂವಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬೆಸ್ಟ್ ಮೂವಿ ಬೊಕ್ಕ ಬೊಕ್ಕ ಸಾಂಗ್ ಬತ್ತು ಥಿಯೇಟರ್ ತೂಲಿಕ್ಕೆ ಬೊಕ್ಕ ಬೊಕ್ಕ ಸಾಂಗ್ ದಾಗ ಬೊಕ್ಕ ಬೊಕ್ಕ ಉಂಟು. ವೇಟಿಂಗ್ ಫಾರ್ ದ ರಿಲೀಸ್ 31st June ಜಾನ್ವರಿಗೆ ರಿಲೀಸ್ ಆಗುന്നുണ്ട്. ಸೊ ಕಾತೊಂದಿಲ್ಲ. ಥ್ಯಾಂಕ್ ಯು ಸೋ ಮಚ್. ದುವೇ ರೀತಿಯಲ್ಲಿ ಸಪೋರ್ಟ್ ಮಲ್ಪಲೆ ಆ್ಯಂಡ್ ಮಸ್ತ್ ಜನಕ್ಲೆ ಪನ್ಲೆ ಮಸ್ತ್ ಲೈಕ್ ಅಂಡು. ಹಾಯ್ ಹಲೋ ನಮಸ್ಕಾರ. ಮಾತ್ರೆಗಳ ಗೊತ್ತಿತ್ಲಕ ದ್ವೇ ಬರ್ಪಿನ ಜನವರಿ 31ನೇ ತಾರೀಕು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬಂಡ ರೋಹನ್ ಕಾರ್ಪೊರೇಷನ್ ಪ್ರೆಸೆಂಟ್ಸ್ ರಾಜ್ ಸೌಂಡ್ಸ್ ಆ್ಯಂಡ್ ಲೈಟ್ಸ್ ಈ ಒಂದು ಟೀಮ್ ದ ಮಿಡಲ್ ಕ್ಲಾಸ್ ಫ್ಯಾಮಿಲಿ ದ್ವೇ ಬರ್ಪಿನ ಜನವರಿ 31ಕ್ಕೆ ರಿಲೀಸ್ ಆಗುന്നുണ്ട്. ಅವಿತ ಪ್ರೀಮಿಯರ್ ಶೋ ಇನಿ ಕುಡ್ಲದ ವಿಜಯ್ ಡೆಪ್ಪುನಂಚಿನ ಭಾರತ್ ಸಿನಿಮಾಸ್ ನಡ್ತೊಂದುಂಡು. ಮೂವಿ ಎಂಚೊಂಡು ಅಂಚಿನ ಮೂವಿಗೆ ರೆಸ್ಪಾನ್ಸ್ ಎಂಚೊಂಡು ಬಲೆತು ಒಂದು ವರ್ಕ. ಚಿತ್ರರಂಗದಲ್ಲಿ ನನಜಿ ತುಳಸಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ಪ್ರೀಮಿಯರ್ ಶೋ ಮಾಡಬಹುದು. ಈ ಸತಿ ಇದು ಮಲ್ಲ ಮಟ್ಟಿನ ಪ್ರೀಮಿಯರ್ ಶೋ ಆದ ಕಾರಣ ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಒಂದು ಅದ್ದೂರಿಯಾದ ಬಿಡುಗಡೆ ಆದ ಕಾರಣ ನಮ್ಮೊಟ್ಟಿಗೆ ಒಂದು ವ್ಯಕ್ತಿ ಒಂದು ಶಕ್ತಿ ಆಯೋಜಿಸಿದ ರೋಹನ್ ಮತ್ತೇರು ಎಂಟಿ ರೋಹನ್ ಕಾರ್ಪೊರೇಷನ್ ಪೇರ್ ನಮ್ಮೊಟ್ಟಿಗೆ ಸಾಥ್ ಕೊಟ್ಟಿದ್ದಾರೆ. ಸುನೀತ ಪಾತ್ರಗಳಿಗೆ ಈ ಸಿನಿಮಾನು ಜನತೆಗೆ ರೋಹನ್ ಕಾರ್ಪೊರೇಷನ್ ಮೂಲಕ ತುಳುನಾಡ ಜನತೆಗೆ ಅರ್ಪಣೆ ಮಾಡುತ್ತಿದ್ದಾರೆ. ಸರ್ಕಾರದ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಒಂದು ಬಲವಾದ ಥ್ಯಾಂಕ್ ಯು ಸೋ ಮಚ್. ಆಯ್ತು, ಒಟ್ಟು ನಮ್ಮ ಸಿನಿಮಾದ ಪ್ರೊಡ್ಯೂಸರ್ ಹೆಚ್ಚಿನ ಆನಂದ್ ಕುಂಬಾರ ಸರ್ ಅವರಿಗೆ ಪ್ರೊಡ್ಯೂಸರ್ ಯಾರು ಆಯ್ತು. ಒಟ್ಟು ನಮ್ಮೊಟ್ಟಿಗೆ ನನಗೆ ಅಸೋಸಿಯೇಷನ್ ಆದ ರಟ್ಟೆ ಸಿನಿಮಾದ ಕೈಪಾಡಿದೆ. ನಾವು ಈ ಕನ್ನಡ ಬಿಟ್ಟು ಅಭಿಮಾನಗೋಸ್ಕರ ಹುಡುಗುಂಚಿ ಚಿತ್ರದ ನಿರ್ಮಾಪಕರಾದ ಆರು ನಮ್ಮ ಚಿತ್ರದ ಅಸೋಸಿಯೇಷನ್ ಪ್ರೊಡ್ಯೂಸರ್ ಆದ ವೇದಿಕೆಗೆ ಬರೋದಕ್ಕೆ ಮಾಡುವುದು ಹರಿಪ್ರಸಾದ್ ಮ್ಯಾನೇಜಿಂಗ್ ಡೈರೆಕ್ಟರ್ SVR ಇನ್ಸ್ಟಿಟ್ಯೂಟ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಪ್ರೆಸೆನ್ಸ್ ಸರ್. ಸೊ ಲೈಕ್ ಒಟ್ಟು ನಮ್ಮ ರಾಜ್ ಸೌಂಡ್ಸ್ ಆ್ಯಂಡ್ ಲೈಟ್ಸ್ ಇಡೀ ಒಂದು ನಮ್ಮ ಟೀಮ್ ಜೊತೆ ಇರಲಿಲ್ಲ ಆನಂದ್ ಸರ್ ಒಂದು ಬ್ಯಾಕ್ ಬೋನ್ ಆಗಿ ಉಂಟು. ಇಲ್ಲ ಜೋಕ್ ಫುಲ್ ಸ್ಟ್ರೆಂತ್ ಆದ ನಮ್ಮೊಟ್ಟಿಗೆ ಮ್ಯಾನೇಜಿಂಗ್ ಡೈರೆಕ್ಟರ್ AJ ಹಾಸ್ಪಿಟಲ್ಸ್ ನಮ್ಮ ಪ್ರಶಾಂತ್ ಮಾಲಾ ಸರ್ ಅವರು. ಸೊ ಅದೆಲ್ಲ ಈ ಕೊಟ್ಟು ಬಾರಿ ಮೂವತ್ತನೇ ಅವತ್ತಂದ್ರೆ ನಮ್ಮೊಟ್ಟಿಗೆ ಕರ್ನಾಟಕ ಅಭಿಮಾನಿಗಳಿದ್ದಾರೆ. ರಾಹುಲ್ ಅಲ್ಲಿ ಚಿತ್ರದ ನಿರ್ದೇಶಕರು ದಯಮಾಡಿ ಬರೋರು ಈಗ ಟಿಕೆಟ್ಸ್ ಕಡಿಮೆ ರಾಹುಲ್ ಅಲ್ಲಿ ಡೈರೆಕ್ಷನ್ ದಯಮಾಡಿ ಸ್ಟೇಜ್ ಬರೋದು ನಾವು ವಿನಂತಿ ಮಾಡ್ತಿದ್ದಾರೆ. ಆಯ್ತು, ಒಟ್ಟು ರಾಹುಲ್ ಈ ರಾಜ್ ಸೌಂಡ್ಸ್ ಆ್ಯಂಡ್ ಲೈಟ್ಸ್ ನಿರ್ದೇಶಕರು ಅಂಚೆನೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಸಿನಿಮಾದ ನಿರ್ದೇಶಕರು ರಾಹುಲ್ ಅಲ್ಲಿ ನಮ್ಮ ಒಟ್ಟಿಗೆ. ಇದು ಒಂದು ದಯಾನಂದ್ ಭಟ್ವಾರ್ ಸೌತ್ ಕೇಂದ್ರ ಬಡಗರ ಅಸೋಸಿಯೇಷನ್ ಪ್ರಧಾನ ಕಾರ್ಯದರ್ಶಿ ಸ್ವಯಂ ಬಾರಿ ಮೋಕೆ ಯುರೋಪ್ ಎತ್ತುವುದಿಲ್ಲ. ಆಯ್ತು, ಒಟ್ಟು ಸಂದೇಶ್ ಪೂಜಾರಿ ನಮ್ಮ ಡಿನೆಟ್ ಸೊಲ್ಯೂಷನ್ ಇಂಟರ್ನೆಟ್ ಸೊಲ್ಯೂಷನ್ ಅಂತ ಮ್ಯಾನೇಜಿಂಗ್ ಡೈರೆಕ್ಟರ್ ಆದ ನಮ್ಮೊಟ್ಟಿಗೆ ಸ್ವಯಂ ಬಾರಿ ಮೋಕೆ ಎತ್ತುವುದಿಲ್ಲ. ಸೊ ಆಯ್ತು, ಒಟ್ಟು ಲಾನ್ಸ್ all the way from London and ನಮ್ಮ ಪ್ರೊಡ್ಯೂಸರ್ ನಮಸ್ತ ಕೊಕ್ಕಡಿ ಮೂವೀಸ್. ಸೊ ಅದೆಲ್ಲ ಬಾರಿ ಓಕೆ ಎಷ್ಟು ಬರ್ತದೆ.
ಅಂಚಾದ ಈ ಸಿನಿಮಾದ ಒಂದು ವಿಶೇಷವಾದ ಕಾರಣ ಈ ಒಂದು ಈ ತಂಡದ ಒಂದು ಮಸ್ತ್ ಜನ ಬಂದಿದ್ದಾರೆ ಬೆಂತೆ ಲಾಸ್ಟ್ ಕೂಡ ಈ ಚಿತ್ರದೊಂದಿಗೆ ಇತ್ತು ಲಾಸ್ಟ್ ಟೈಮ್ ಈ ಸತಿ ಒಟ್ಟು ಬಂದಿದೆ ಅಂಚಾದ್ರೆ ಯಾರಿಗಿಂತ ಮೋನೆ ಆಗಬೇಕು ಈ ಸಿನಿಮಾದ ರಾಹುಲ್ ಅಂತ ನಿರ್ದೇಶಕರಾಗಬೇಕು ಬಟ್ ಐತ ಬಿರೋಡು ಎಂಕ್ಲಿಗೆ ಸಾಥ್ ಕೊಡೋಕೆ ಟೀಮ್ ಅಪ್ಪಿ ಹೆಚ್ಚಿನ ನಮ್ಮ ಐತಿ ಅಂಚಾದ್ರೆ ಈ ಚಿತ್ರತಂಡದ ಬಿಟ್ಟು ಒಂದು ಅಭಿಮಾನ ಬೀದು ಮಾತಾಡಲ್ಲ ಇದ್ದಾರೆ ಅಂಚಾದ್ರೆ ರೋಹನ್ ಸರ್ ಆಚರಣೆ ಒಟ್ಟಿಗೆ ಹೋಗಿರ್ತಾರೆ ಈ ತಂಡದ ಬಿಟ್ಟು ಅವತ್ತೇ ನಮ್ಮ ಒಂದು ನೇಚರ್ನ ಬಿಟ್ಟು ನಮ್ಮ ಕಾನ್ಫಿಡೆನ್ಸ್ ಸಾಧನೆ ಬಿಟ್ಟು ಯಾಕ ಒಳ್ಳೆ ತಪ್ಪು ಒಂದು ಉದ್ದೇಶ ಇರಬೇಕು ಸೊ ಮ್ಯಾಂಗ್ಳೂರು ಒಂದು ಮಲಮಲ್ಲ ಬಿಲ್ಡಿಂಗ್ಸ್ ಆವಡು ಮತ್ತು ವಿಶೇಷ ಶೈಲಿಡ್ ಬಿಲ್ಡಿಂಗ್ಸ್ ನಗರಿನ ಪೊರುಲಾವಡು ಅಥವಾ ಒಂದು ಮಿಡಲ್ ಕ್ಲಾಸ್ ಕಾಮನ್ ಮ್ಯಾನಿನ ಒಂದು ಫ್ಲಾಟ್ ಇರ್ತಾ ಇದು ಉಳ್ಳೋಡು ಅನ್ನೋದು ಒಂದು ಉದ್ದೇಶ ಇದು ಜನಗಳಿಗೆ ಒಂದು ಎಟ್ಟೆ ಇಲ್ಲು ಕೊಡೋದು ಆ ನೆನಪು ದಾದವಂಡ ನಾವು ಇಲ್ಲಿ ಕೊಡ್ತದೆ ಆ ನೆನಪು ದಾದವಂಡ ಆಶೀರ್ವಾದ ದಾದವಂಡ ಅವೇ ಮಸ್ತ್ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಈಗ ಮಸ್ತ್ ಪಾತ್ರ ಆ ಪಾತ್ರನ ಮನಸ್ಸು ದಾದ ವಿಶೇಷ ಹೋಗುತ್ತದೆ ಅವು ನಮಗೆ ಗೊತ್ತಾಗುತ್ತೆ ಮಾತೆಲ್ಲ ಬಿಸ್ನೆಸ್ ಮಾಡ್ಬೇಕು ಬಟ್ ಐತ ಒಟ್ಟಿಗೆ ಸ್ಯಾಟಿಸ್ಫ್ಯಾಕ್ಷನ್ ಬಿಸ್ನೆಸ್ ಅಂತ ಮಾಡಬೇಕು ಸೊ 6 ಕಟ್ಟುಗಳು ನಚ್ಚಿನ ಇಲ್ಲದೆ ಬರ್ತದೆ ಜನಗಳು ಉಳಿದು ಬಾರಿ ಬೋರ್ಡ್ ಇಲ್ಲಿ ಕಟ್ಟುಗಳು ಇಲ್ಲ ನೆಮ್ಮದಿ ಅಂತ ನಮ್ಮ ಪಾತ್ರ ಅಲ್ಲಿ ಮಸ್ತ್ ಇಷ್ಟ ಸ್ವಲ್ಪ ಮಸ್ತ್ ಜನ ನಮ್ಮ ಗರ್ವಿಂದ ಕಾಮನ್ ಮಾಡಿಲ್ಲ ತಿಂಗಳು 20,000 ಕಟ್ಲೆ ಇಲ್ಲ ಅಪಾರ್ಟ್ಮೆಂಟ್ಗೆ ಕಾನ್ಸೆಪ್ಟ್ ಬೈದು ಸ್ವಲ್ಪ ನಾವು ಮಸ್ತ್ ಹಿಟ್ ಆದ ಜನಗಳಿಗೆ ಆಶೀರ್ವಾದ ಮಾಡಿದ್ರೆ ಆ ಆಶೀರ್ವಾದ 6 ಬೇರೆ ಬೇರೆ ಕ್ಷೇತ್ರ ಸ್ಪಾನ್ಸರ್ಶಿಪ್ಸ್ ಅಥವಾ ಒಂದು ಎಂಟರಿಂದ ಕಾರ್ಯಕ್ರಮಕ್ಕೆ ಆ ಒಂದು ಸಪೋರ್ಟ್ ಮಾಡ್ತಾರೆ ಅವು ಸಾಧ್ಯ ಅದೇ ನಮ್ಮ ಸಪೋರ್ಟ್ ಮಾಡಿದ್ರೆ ಆ ನಮ್ಮ ಮಾದರಿಗೆ ಸಪೋರ್ಟ್ ಮಾಡ್ತೇವೆ ಸೊ ಥ್ಯಾಂಕ್ ಯು ಸೊ ಮಚ್ ಯಾರು ಚಿತ್ರದ ಪ್ರೆಸೆಂಟರ್ ಅಂತಾರೆ ಆನ್ಸರ್ ಮಾಡ್ಕೊಡಕ್ಕೆ ಬಟ್ ಮನಸ್ಸ ಪಾತ್ರದ ಅಂತ ಇಲ್ಲಿ ಮಸ್ತ್ ಖುಷಿ ಆಗುತ್ತೆ ಮಾತಾ ಈಗ ಟೀಮ್ ಸೊ ಇಂತ ಈ ಕೊಟ್ಟು ಅಫಿಷಿಯಲ್ ಇನಾಗ್ರೇಷನ್ ಆಗಿ ಈ ಕೊಟ್ಟು ಇಡಲಾದ ಲೈಫ್ ಲಾಸ್ಟ್ ಮೂವಿ ಅಂತೆ ini aku naruh di movie Vedela itu middle class family yang kena dapat kami itu lah nanti Rahul nanti producer kandaga yang kau putar party itu kusian yang pertama ini tinggal jauh dari itu baru mesti type dari ini nanti movie itu ಜನರಿಗೆ ಸಪೋರ್ಟ್ ಆಗೋದು ಇದು ಯಾನ್ ಬಿಲ್ಡಿಂಗ್ ಆಗ್ತದೆ ಇದಕ್ಕೆ ಪೂರ ಸಪೋರ್ಟ್ ಮಾಡ್ತೀನಿ ನಾನು ಇಂಚೆ ಸಪೋರ್ಟ್ ಮಾಡಬೇಕು ಅಂಚೆ ಈ ಮೂವಿ ಮಸ್ತ್ ಜನ ಮೂವಿ ಕೊಟ್ಟು ಮೂವಿ ಕವರ್ ಇಂಚಿನ ಮೂವಿ ಮಾತ್ರ ಮಾತ್ರೆಗಳಲ್ಲಿ ಇದು ಹಾಕೊಂಡು ಈ ಒಂದು ಆಪರ್ಚುನಿಟಿ ತಗೊಂಡು ಅಂಚಾದ ಇಂಚಿನ ನನಗ ಮಸ್ತ್ ಮೂವಿ ಬರೋದು ಪಡೆದಿದೆ ಅಂತೆ ಇದಕ್ಕೆ ಬೆಂತೆ ಮಸ್ತ್ ಜನ ಬೆಂತೆ ಪ್ರೊಡ್ಯೂಸರ್ co-producer, ಅಂತೆ ನಿರ್ದೇಶಕರು, ಅಂತೆ ವಿನೀತ್, ಅಂತೆ ಮಾರ್ಗದರ್ಶಕ ಮಸ್ತ್ ಜನ ಬೇಕಿದ್ರು ಈ ಮೂವಿ ಪ್ರಕಾರ ಐದು ಪ್ರಕಾರ ಇಲ್ಲಿ 100 ಜನ ಹೋಗ್ತಾರೆ ಮಾತೆಲ್ಲ ಬಂದಿದ್ದಾರೆ ಆಗ ಎಣ್ಣೆ ಬೆಣ್ಣೆ ಈ ಮೂವಿ ಎಣ್ಣೆ ಬಗ್ಗೆ ಮಾಡಿದ್ರೆ ರಿವ್ಯೂಸ್ ಪ್ರಕಾರ ಕೂಲಿ ಅಂತ್ಯಾದ ಪ್ರಕಾರ ಈ ಮೂವಿ ಕ್ಲಿಕ್ ಹಾಕೋದು ಮೂವಿ ನಡೆದ ಮಸ್ತ್ ಜನಕ್ಕೆ ರೀಚ್ ಹಾಕೋದು ಇದಕ್ಕೆ ಸ್ಟೋರಿ ಎಣ್ಣೆ ಒಂದು ಬಂದಿದೆ ಅಂಜಾದ ಈ ಸ್ಟೋರಿ ಮಾತಾಡಕ್ಕೆ ಒಂದು ಹೆಲ್ಪ್ ಹಾಕೋದು ಇದಕ್ಕೆ ಕೈಗೆ ಎಣ್ಣೆ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಯಾರು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇದೆ ಅಂಜಾದ ಈಗ ಕೈಗೆ ಭಾರಿ ಖುಷಿ ಆಗಿದೆ ಅಂಜಾದ ಈ ಮೂವಿ ಕ್ಲಿಕ್ ಹಾಕೋದು ಮೂವಿ ಮಾತೆಲ್ಲ ಒಂದು ರೀಚ್ ಹಾಕೋದು ಇದು ಮಾತಿನ ಇನ್ವೆಸ್ಟ್ಮೆಂಟ್ ಮಾತಿನ ಸಪೋರ್ಟ್ ಹಾಕೋದು ಇದು ಮಾತೆಲ್ಲ ಮೂವಿ ನಮ್ಮ ಪ್ರೊಡ್ಯೂಸರ್ co-producer ಅಂತೆಯೇ ಮಾತೆ ನಿರ್ದೇಶಕರಿಗೆ ಸಪೋರ್ಟ್ ಮಾಡ್ತಾರೆ ಮಾತೆಗೆ ಹೆಡ್ ಅವಾರ್ಡ್ ಬಂದು ನಾನು ದೇವರ ಎದುರಾಗ್ತದೆ ನಾನು ಕಂಗ್ರಾಚುಲೇಷನ್ பண்ணுறேன் 4 o'clock the show now we 10 minutes delay ಹೋಗ್ತದೆ ನಮ್ಮ ಪ್ರೋಗ್ರಾಮ್ ಇದೆ 10 minutes ಮುಗಿದು and what the screen as you report ನಮಗೆ ಏನಂತ ಮಾತಾಡೋದಲ್ಲ so thank you so much Shravan sir and I told you ಪ್ರಶಾಂತ್ ಮಾಂಗಲ್ sir last time also ಆಲಿಂದ ಲಕ್ಕಿ ಹ್ಯಾಂಡ್ ಬಂದವರಿಗೆ ಆನ್ಸರ್ ಮಾಡ್ತಾರೆ so last time ಬರ್ತದೆ ಇನಾಗ್ರೇಟ್ ಮಾಡ್ತಾರೆ ಸಿ ಮತ್ತು ರಿಲೀಸ್ ಮಾಡಿ so ಈ ಕೊಟ್ಟು ನಾವು ಇನಾಗ್ರೇಟ್ ಮಾಡ್ತೀವಿ ಸರ್ ಅವರು ಯೂಟ್ಯೂಬ್ ಸೈಡಲ್ಲಿ ಮಾರ್ಕೆಟಿಂಗ್ ಮಾಡಿದ್ರು ఒక ಟೂ ಇಂಡಸ್ಟ್ರಿ ಒಂದು ಬೇರೆ ಸ್ಟೈಲ್ ಮೂರು ಬರ್ತಿದ್ದಾರೆ ಅನ್ಸರಿ ಈ ಮೂವಿಯ ಈ ಸಲ ಬಂದಾಗ ಐಡಿಯಲ್ ಮಾಡ ಸೂಪರ್ ಹಿಟ್ ಅವಾರ್ಡ್ ಬಂದದ್ದು ದೇವರಿಗೆ ಏನಿಲ್ಲ ಅನ್ಸರಿ ಮತ್ತು ರೋಲ್ಸ್ ಪಂಡಕ್ಕೆ ನಮ್ಮ ಟೂ ಇಂಡಸ್ಟ್ರಿ ಒಂದು ಬರೋ ಉಂಟು ಟೂ ಇಂಡಸ್ಟ್ರಿ ಮಾತಾಡಿದ ಒಂದು ಡಿಫ್ರೆಂಟ್ ಆಯಿತು ಒಂದು ಬೇರೆ ಒಂದು ಸಾಪಾಡು ನೋಡಬಹುದು ನಮ್ಮ ಲೋಕಲ್ ಟ್ಯಾಲೆಂಟ್ಸ್ ವಿನೀತ್ ಅವರು ರಾಹುಲ್ ಸಮಾಂತ ಹೊಸ ಹೊಸ
ಹೊಸತತ್ವ ತುಂಬ ಇರ್ತಾರೆ. ಅದೇ ಎರಡು ಆಪರ್ಚುನಿಟಿ ಕೊಟ್ಟಿದ್ದು ಅట్లా ತುಂಬ ಎಡ್ಡಾವಡು ಎರಡು ಮಾತಾಡಿದ ಎಡ್ಡಾವಡು ಇಪ್ಪತ್ತು ಮಸ್ತ್ ಬೇರೆ ಹತ್ತು ಜನ ಬೇರೆ ಮಾಡ್ತಾರೆ. ಮೂವಿ ಮಾತಾಡೋದು ಹೇರ್ ಕಷ್ಟವನ್ನು ಬಂದು ಇಂಜಿನಿಯರ್ ಮೂವಿ ಮಾಡ್ತಿರ್ತಾರೆ. ಸೊ ಆನಂದಕ್ಕೆ ಮಾತೇ ಹೇರ್ ಕೂಡ ವೆರಿ ಸಹಾಯ ಕೊಡ್ತದೆ ಈ ಮೂವಿಗೆ. ಮಾತಾಡಿದ ಎಡ್ಡಾವಡು ಈ ಮೂವಿ ನನ್ನ ರಾಷ್ಟ್ರದಿಂದ ಜಾಸ್ತಿ ಹಿಟ್ಟಾದ సంబంధాలను 4 వర్షాల సంబంధాలు వీటిలో వీళ్ళకి ఒక సిస్టమ్ ఉందో ఇక్కడ ఎక్స్పర్ట్ ఉందో అక్కడ నాలెడ్జ్ ఉందో అక్కడ టాలెంట్ ఉందో మరి గౌరవ అసలు నేను ఎవరు సపోర్ట్ ఉందో ఈ కొత్త కుటుంబంలో ఆల్ ది బెస్ట్ అండ్ మాట్లాడేవారు. ಸೊ ನನ್ನ ಪಾಪದವರೇ ಸೊ ತೋರಿಸಿ ಪುಷ್ಕರ್ ಕುಮಾರ್ ನಮ್ಮ ಇಡೀ ಗುರುನಾಡು ಪರಿಚಿತವಾಗಿದೆ. ಸರಿಯಾಗಿ ಇವತ್ತು ನೀವು ಓಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಅಂಚೆ ಒಂಜಿ ನೋಟ್ ಮಾಡ್ತಾರೆ ಪ್ರಧಾನ ಟಿಕೆಟ್ ವಿಷಯ ಐತೆ ಪೂರ ಡೀಟೇಲ್ಸ್ ಕೊಡ್ತಾರೆ. ಸ್ಕ್ರೀನು ಟೈಮಿಂಗ್ ಏರ್ಪಡಿಗೆ ಓನ್ ಸೀಟ್ ಓನ್ ರೋ ಫುಲ್ ಡೀಟೇಲ್ಸ್ ಉಂಟು. ಕನ್ಫ್ಯೂಷನ್ ಆವಚ್ಚಿ ಟೈಮಿಂಗ್ ವರ್ಷ ಇನ್ನೊಂದು ಶುರುದ ಸ್ಕ್ರೀನ್ 1 ಕೇರಳ ಸ್ಕ್ರೀನ್ 1 ಪ್ರೀಮಿಯರ್ ಪಾಸ್ ಸೊ ಇದರ ಶೋ 4:15 ಸ್ಟಾರ್ಟ್ ಆಗುತ್ತೆ. 4:15 ನಾವು ಒಂಜಿ ನೋಟ್ ಮಾಡ್ತೀವಿ. ಸೊ ಈಗ ರಾಯ್ ಒಂದು ಎಡ್ಡೆ ಸಪೋರ್ಟ್ ಮಾಡ್ತಾರೆ. ಈಗ ರಾಯ್ ಎಲ್ಲ ಅಂಚೆ ಇಂಡಿಯಾ ಕ್ಲಾಸ್ ಫ್ಯಾಮಿಲಿ ಇರ್ತಾರೆ ಪ್ರೀಮಿಯರ್ ಶೋ ಬರ ಕೂದು ನಾನು ಪ್ರತಿಯೊಂದು ಎಲ್ಲ ಭಾರಿ ಮಾತಾಡ್ಕೊಂಡು ಗೇಟ್ ಮಾಡ್ತಾರೆ. ಮಾತಾಡೋದು ಸಹಕಾರ ಬರಬೇಕು ಈ ಪ್ರೋಗ್ರಾಮ್ ಧನ್ಯವಾದ. ಈಗ ಜನ ಬೈತಾನೆ ಮಸ್ತು ಮಸ್ತು ಖುಷಿ ಆಗುತ್ತೆ. ಅನೇಕ ಕೂಡ ನಮ್ಮ ಜನರಿಗೆ ಗೋರಾಗಿ ರೈತಾಗಿ ನಿಜಗೋಸ್ಕರ ಈ ಮೌಲ್ಯ ಜೀವನದಲ್ಲಿ ಬಂದಿದೆ. ನಮ್ಮ ಕನಸಿಗೆ ಮಾಡಿದ ನಮ್ಮ ಪೋಸ್ಟರ್ಸ್ ಅವರ ವಿಡಿಯೋ ಅವರ ಗುರುತು ಜಾಯಿನ ಪ್ರೀಮಿಯರ್ ಶೋ ಉಂಟು ಬಂದಮ್ಮ ನಮಗೆ ಫೋನ್ ಮಾತ್ರ ನಮ್ಮ ಕೈಗೆ ಮನಸ್ಸು ಕೈಗೆ ರೂಪದಲ್ಲಿ ಇದೆ. ನಮ್ಮ ಮಾತ್ರ ಬಗ್ಗೆ ದಯವಿಟ್ಟು ಒಂದು ಸೋಲಲ್ಲಿ ಸಮಸ್ಯೆ ಲಾಸ್ಟ್ ಅವರ್ ಎಕ್ಸ್ಪರ್ಟ್ ಮೆಸೇಜ್ ಅವರಿಗೆ ಏನಾದರೂ ಬುದ್ಧಿನಲ್ಲಿದ್ದು ಐದು ಮಿತ್ರ ಧೈರ್ಯದಾರರು ಐದು ಮಿತ್ರ ಹೋಗಿದಾರರು ಅವೇ ಬರಲು ಉದಗಿ ನಮ್ಮ ಶ್ರೀಮಂತರಿಗೆ ಈಗ ನಿರಾಶೆ ಆಗಿ ಮಾಡಿ ಕಾನ್ಫಿಡೆನ್ಸ್ ಹೋಗಿ ದಯಮಾಡಿ ನಾನು ಒಳ್ಳೆಯ ಎಂಟೈರ್ ತಂಡ ಉಂಟು. ನಾನು ಎದುರು ನಿರ್ದೇಶಕ ಆಗುತ್ತದೆ ಬಟ್ ನೆನಪಿರೋ ಯಾವುದು ಕಾಣದ ಕೈಗಳಿಲ್ಲ ಒಂದು ಯಾವುದು ಮಲ್ಲ ಟೀಮ್ ಯಾಕಾಗಿ ಒಂದಷ್ಟು ಮಸ್ತು ಉಂಟು ಅದು ಪೂರ ಒಟ್ಟಿಗೆ ಸೇರಿ ಬೇರೆ ಮಾಡ್ಕೊಂಡು ಈಗ ನಮ್ಮ ಸಿನಿಮಾ ಯಾರು ನಿಮ್ಮೆಲ್ಲ ಸಿಸ್ಟಮ್ ನಮ್ಮ ವಿಷಯ ಹೇಗೆ ಸ್ಕ್ರೂ ಮಾಡಿಕೊಂಡ್ರೆ ನಾವು ಕರೆಕ್ಟ್ ಆಗಿ ವರ್ಕ್ ಆಗುತ್ತೆ. ಸೊ ದಿಸ್ ಇಸ್ ಆಲ್ ಮೈ ಟೀಮ್ ಎಂಟೈರ್ ಟೀಮ್ ನಾನು ಅದಕ್ಕೆ ಸಿನಿಮಾ ಆಗ್ತದೆ ಈಗ ನಿಮಗೆ ಗೊತ್ತುಂಟು ನಾನು ಅವು ಸರಿ ಉಂಟ ಎದ್ದೆ ಜನ ನೀನು ಆಯಿತು. ಸೊ ನಾನು ಮಾತ್ರ ರಿಕ್ವೆಸ್ಟ್ ಆದ ಸಿನಿಮಾಗೂ ಎಟ್ಟಾಡ್ ವಿಜಯ್ ಬೋದು ಪಾಂಡೆ ಎಟ್ಟಾಡ್ ವಿಜಯ್ ಬೋದು ಪಾಂಡೆ ಒಂದು ಸೂಕ್ತವಾಗಿ ಬಂದು ಈ ಪಿಕ್ಚರ್ ತಯಾರಾನೆ ದಯಮಾಡಿ ಎಫರ್ಟ್ ನಂಗೆ ಚೂರು ಪಿರ ಬರ್ತದೆ ನಮ್ಮ ನನ್ನಂತೆ ಪಿಕ್ಚರ್ ನೋಡ್ಬೋದು. ನನ್ನ ಪ್ರೋತ್ಸಾಹ ಆಗಿ ಮುಖ್ಯ ಅವು ನನಗೆ ಇವು ಸೂಕ್ತವಾಗಿ ಬರ್ತದಿಂದ ಮಾತ್ರ ಫಲಿಸು ದಯಮಾಡಿ ಪಿಕ್ಚರ್ ಎಟ್ಟಾಡ ವಿಜಯ್ ಬೋದು ಪಾಂಡೆ ದಯಮಾಡಿ ಇಟ್ಟೇ ಹೋಗುವೆ ಈಗಿಂದ ಸೂಕ್ತವಾಗಿ ಕೊಡುತ್ತಲೇ ಒಂದು ಪ್ರಮಾಣ ಮಾತ್ರ ನಿಖಿಲ ಹೋಗಿ ಥ್ಯಾಂಕ್ ಯು ಸೋ ಮಚ್. ಇವರಿಗೆ ಪ್ರೀಮಿಯರ್ ಶೋ ಮಾತ ವಿವಿಧ ಪ್ರೇಕ್ಷಕರಿಗೆ ಶುಭಾಶಯ ತಿಳಿಸೋದು. ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಮಸ್ತ್ ಬೇರೆ ಮಾತಾಡ್ತಾರೆ. ನಾಲ್ಕು ಸಾಂಗ್ಸ್ ಜೊತೆ ಲೈಟ್ಸ್ ಹೆಚ್ಚ ಫೇಮಸ್ ಆಟ ಹೈಟ್ ಹೆಚ್ಚ ದಾಖಲೆಯನ್ನು ಹೊರತು ಇವರು ಮಿಡಲ್ ಕ್ಲಾಸ್ ಫ್ಯಾಮಿಲಿ ದಾಖಲೆಯನ್ನು ಮಲ್ಪಡಿಕೊಂಡಿದ್ದು ಎಂಬುದನ್ನ ಸೌಕರ್ಯವನ್ನು ರೆಸಲ್ಯೂಷನ್ ಮಹಾಸದಸ್ಯರಾಗಿ ಆರ್ಥಿಕವಾದ ಅಭಿನಂದನೆ ಮಾಡುತ್ತದೆ. ಅವೇ ಪ್ರಕಾರ ನಾನಾತ್ ಎಡ್ಡೆ ಫಿಲ್ಮ್ ಬರಡು ನಾನೊಂದು ಎಡ್ಡೆ ಇತ್ತೀಚಿನ ಕಲಾವಿದರ ಒಟ್ಟಿಗೆ ನಾನು ಹೊಸ ಕಲಾವಿದರ ಸೇರಿಸಲಿಕ್ಕೆ ಚಾನ್ಸ್ ಮಾಡಿಕೊಳ್ಳಲು ಪಡೆದು ಕಲಾವಿದರ ಒಟ್ಟಿಗೆ ಪ್ರೊಡ್ಯೂಸರ್ನೆಲ್ಲ ಯಶಸ್ವಿ ಆವರಣದಲ್ಲಿ ಈ ಸಂದರ್ಭವನ್ನು ಹಾರೈಸುವುದು. ಜೈ ಹಿಂದ್. ನಮ್ಮ ತುಳುನಾಡಿನ ಫ್ಯಾಮಿಲಿಗೂ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಪರವಾಗಿ ಕಲಾ ಸೋಲ್ ಸಂಗ್ರಾಮದಲ್ಲಿ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಫಸ್ಟ್ ಪ್ರೀಮಿಯರ್ ಶೋ ಕೊಡ್ತಾರೆ. ಆ್ಯಂಡ್ ನಮ್ಮ ಆರ್ಟಿಸ್ಟ್ ನಮ್ಮ ಮಾತ್ರ ಮಟ್ಟಿಗೆ ಈ ಪ್ರೀಮಿಯರ್ ಜರ್ನಿ ಬೈತಾ ಬಂದ ಇನ್ನು ಮುಂದೆ ಬಂದ ಕಾರಣ ಇಬ್ಬರು ಮಾತಿಲ್ಲ ನನ್ನ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಎದುರು ಕೊಡ್ತೆಯಿಂದ ಮಾತಿಲ್ಲ ನಮಗೆ ಆಶೀರ್ವಾದ ಸಪೋರ್ಟ್ ಮಾಡ್ತಿದ್ದೀವಿ. ಥ್ಯಾಂಕ್ ಯು ಸೊ ಮಚ್.
ಫೈನಲಿ ಯಾನಂತೂ ಮೂವಿ ತೊಗೊಂಡು ಬತ್ತೆ ಇಂಕ್ಲೆಗಂತೂ ತೆಲ್ತು ಬಂಜಿವೇನ ಅಂಡ್ ಹೊಸ ವರ್ಷಗೆ ಹೊಸ ರೀತಿದ ಹೊಸ ಕಾಮಿಡಿದ ಮೂವಿ ಬೈದಂಡು ಯಾನೆ ಈತು ಪಂಡ ಎಂಚ ಬಲೆ ಜನಕಲ್ ದಾದ ಪನ್ಪೇರು ಜನಕಲ ರೆಸ್ಪಾನ್ಸ್ ಎಂಚುಂಡು ಬಲೆ ತೊಗೊಂಡು ಬರ್ಕ ಮೂವಿ ಎಂಚ ಎತ್ತಂಡು ಎಡ್ಡೆ ಕತೆ ಭಾರಿ ಶೋಕ್ ಉಂಡು 100 ಡೇಸ್ ಗ್ಯಾರಂಟಿ ಖುಷಿ ಸ್ಟಾರ್ಟಿಂಗ್ ಇಂಟರ್ನಲ್ ನೋಡೋದು ಬುಕ್ ಭಾರಿ ಕತೆ ಎಡ್ಡೆ ಉಂಟು ಫಿಲ್ಮ್ ತೂವಡಿ ಮತ್ತೆ ಸೂಪರ್ ಉಂಟು ತುಳು ಮೂವಿ ಎಡ್ಡೆ ಉಂಟು ಕಾಮಿಡಿ ಅಂತೂ ಸೂಪರ್ ಇರ್ತದೆ ಮತ್ತು ಎಡ್ಡೆ ಮಲ್ದೆ ಸೂಪರ್ ಸೂಪರ್ ಏತ್ ಎಂಜಾಯ್ ಮಾಡ್ತಾರೆ ಫುಲ್ ಎಂಜಾಯ್ ಭಾರಿ ಶೋಕ ಮೇಡಮ್ ಫಿಲ್ಮ್ ದಯಮಾಡಿ ಒಂಜಿ ನಮ್ಮೈತೆ ತುಳುನಾಡದ ಈ ಕತೆಗೆ ಏತ್ ಹಾಸ್ಯ ಬೋಡ ಆತೆ ಹಾಸ್ಯ ಅಬಾಸ್ ಮನ್ನ ಹಾಸ್ಯ ಹೆಜ್ಜೆ ಅಜ್ಜರ್ನ ಬೀಜಾರ ಅಡ್ಡು ಬೋಡು ಮಾತ್ರ ಸೂಪರ್ ಕಾಮಿಡಿ ಲೈಕ್ ಇತ್ತು ಸ್ಟೋರಿ ಲೈಕ್ ಉಂಡು ರಾಜ ಅಂಡ್ ಸೌಂಡ್ಸ್ ಹಿಡಿದ್ರೆ ಹಿಟ್ ಆಗ್ಬೋದು 100 days definite. Good one, good one. Shokat. ಸರಿ ಒಂಜಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಒಟ್ಟಿಗೆ ಜಾಯಿಂಟ್ ಫ್ಯಾಮಿಲಿ ಆ ಒಂಜಿ ಮಹತ್ವನ ಒಂಜಿ ತೈಪಾಯಿನಂಚಿ ಫಿಲ್ಮ್ ಎಡ್ಡೆ ಬೈದ್ರೆ ಒಟ್ಟಿಗೆ ಹಾಸ್ಯ ಎಲ್ಲ ಉಂಡು ಖುಷಿ ಆತಂಗೆ ಒಂಜಿ ಮಾತು ಎಂಜಾಯ್ ಮಲ್ಪ ಒಂಜಿ ಫ್ಯಾಮಿಲಿ ಬತ್ತು ತೂಪು ನಂಚಿಂದ ಫಿಲ್ಮ್ ಆತ ಸೂಪರ್ ಆಗ್ತದೆ 100 days ಸೂಪರ್ ಸೂಪರ್ ಸಾಕಾಡು ಸೂಪರ್ ಇದೆ ಖುಷಿ ಮಸ್ತ್ ತೆಲ್ತ ಮಸ್ತ್ ಮಾತೆಲ್ಲ ಬಂದು ಶೋಕ್ ಆತನ 100 ಡೇಸ್ ಪಕ್ಕ ಹೋಗ್ಬೋದು ಸೂಪರ್ ಖುಷಿ ಆಯ್ತು ಎಡ್ಡೆ ಪಿಕ್ಚರ್ ಬಾರಿ ಪೂರ ಎಲ್ಲ ಬೇಗ ಮತ್ತೆ ಪಿಕ್ಚರ್ ತೂಲೆ ಬಾರಿ ಡಿಫರೆಂಟ್ ಸ್ಟೋರಿ ಸೂಪರ್ ಆಗಿದೆ ಸೂಪರ್ ಆಗಿದೆ ಸೂಪರ್ ಸೂಪರ್ ಅದ ಕಾಮಿಡಿ ಬಾರಿ ಶೋಕ ಕಾಮಿಡಿ ಬಾರಿ ಸೂಪರ್ ಇತ್ತೆ ಸೂಪರ್ ಇತ್ತೆ ಸೂಪರ್ ಎಡ್ಡೆ ಅದ ಎಡ್ಡೆ ಎಡ್ಡೆ ಫಿಲ್ಮ್ ಭಾರಿ ಮಸ್ತ್ ಶೋಕ ಆಗ್ತದೆ ಮಸ್ತ್ ಖುಷಿ ಎಂಗೆ ಜಾಯಿಂಟ್ ಫ್ಯಾಮಿಲಿ ಮಸ್ತ್ ಇಷ್ಟ ಆಯ್ತದೆ ಬಟ್ ಈ ವರ್ಷ ದುಂಬು ಎನ್ನ ಫ್ಯಾಮಿಲಿ ಅಂಚೆನೇ ಇತ್ತು ಜಾಯಿಂಟ್ ಫ್ಯಾಮಿಲಿ ಅದು ಅಂಚ ಮಸ್ತ್ ಇಷ್ಟ ಆಡ ಬಟ್ ಎನ್ನ ಪಪ್ಪಲ ಎನ್ನ ಫ್ಯಾಮಿಲಿ ಮಸ್ತ್ ಸ್ಟ್ರಗಲ್ ಮಲ್ದೇರು ಅಂಚ ಅದು ಹೆಂಗೆ ಭಾರಿ ಇಷ್ಟ ಆಡ ಎನ್ನ ಫ್ಯಾಮಿಲಿ ಇದು ರಿಲೇಟೆಡ್ ಆಯ್ನ ಕಥೆಯಿಂದ ಪಡೆದಿಯಾನೆ ಫ್ಯಾಮಿಲಿ ರಿಲೇಟೆಡ್ ಫಿಲ್ಮ್ ಶೋಕ ಸೂಪರ್ ಇತ್ತು ಸೂಪರ್ ಆಯ್ತು ಮೂವಿ ಮಸ್ತ್ ಎಡ್ಡೈತೆ ಆ್ಯಕ್ಷನ್ಸ್ ಎಡ್ಡೈತೆ ಸಾಂಗ್ಸ್ ಎಡ್ಡೈತೆ ಕಾಮಿಡಿ ಆಸ್ ಯೂಶುವಲ್ ಸೂಪರ್ ಐತೆ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್ ಫಾರ್ ದ ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಮಸ್ತ್ ಸೂಪರ್ ಸೂಪರ್ ಎಡ್ಡೆ ಮೂವಿ ಎಂಕಲ್ ಯಾನ್ ಆ್ಯಕ್ಚುಲಿ ವಿನೀತ್ನ ಫ್ರೆಂಡ್ ವಿನೀತ್ ಇನ್ವೈಟ್ ಮಾಡ್ತೀನಿ ಸ್ಪೆಷಲಿ ಬರ್ತೀನಿ ಅಂಡ್ ಫ್ಯಾಮಿಲಿ ಎತ್ತೊಂದು ಬೈದೆ ಎಡ್ ಹೈ ರಿಚ್ ಇತ್ತು ಮೂವಿ ಕಾಮಿಡಿ 100% ಕಾಮಿಡಿ ಸ್ಟೋರಿ ವೈಸ್ ಸೂಪರ್ ಫ್ಯಾಮಿಲಿ ಕುಲ್ ತೋಪಿನಂಚಿನ ಮೂವಿ ಬೆಸ್ಟ್ ಆಫ್ ಲಕ್ ವೆರಿ ನೈಸ್ ಮೂವಿ ಫ್ಯಾಮಿಲಿ ಬರ್ತದ ಪೂರೆಲ್ಲ ತೂವೋಡು ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಮೂವಿ ಸೂಪರ್ ಸೂಪರ್ ಅದು ಭಾರಿ ಶೋಕ ಅದು ಶೋಕಿ ಸೂಪರ್ ಆಯ್ತು ಮೇಡಮ್ ಒಳ್ಳೆಯದಾಗಿದೆ ಮೂರು ಖುಷಿ ಅಂದ್ರಿ ಮೂರು ಖುಷಿ ಅಂದ್ರಿ ಅನ್ನ ಎಕ್ಸಲೆಂಟ್ ರಾಕಿಂಗ್ ಪೂರ ಇಷ್ಟ ಸೂಪರ್ ಶೋಕ ಸೂಪರ್ ಅದ ಸೂಪರ್ ಮಸ್ತ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬಂಡ ಆ ಟೈಟಲ್ ಸೂಟ್ ಆಗ್ಲಕ ಈ ಮೂವಿಲ ಹೋಯ್ತು ಕಂಗ್ರಾಟ್ಸ್ ಎಡ್ಡೆ ಉಂಟು ಮಸ್ತ್ ಶೋಕ ಆತನು ಫ್ಯಾಮಿಲಿ ಸಮೇತ ತೂವಲ್ಲಿ ಎಂಟರ್ಟೈನ್ಮೆಂಟ್ ಲಾಯಕ್ ಆತನು ತೆಲ್ತು ಸಾಕಾಡು ಮಸ್ತ್ ಎಡ್ಡೈತೆ ಬೆಸ್ಟ್ ಮೂವಿ ಆ್ಯಂಡ್ ಆಲ್ರೆಡಿ ಪಂಡ ಅಲ್ಪ ಇಟ್ಸ್ ಒನ್ ಆಫ್ ದ ಬೆಸ್ಟ್ ಮೂವಿ ಮಾತಿರ್ಲ ಬತ್ತದು ಕುಲ್ಲದು ಎಂಜಾಯ್ ಮಲ್ಪೊಲೆ ಅಂಚಿನ ಮೂವಿ ಮಾತಿರ್ಲ ಬಲ್ಲೆ ಮಾತ್ರ ಸಪೋರ್ಟ್ ಮಲ್ಪಲೆ ನಮ್ಮ ತುಳು ಮೂವಿಗೆ ಥ್ಯಾಂಕ್ ಯು ಸೋ ಮಚ್ ಸೂಪರ್ ಮ್ಯೂಸಿಕ್ ಬರ ಎಡ್ಡೆ ಆಸಮ್ ಸೂಪರ್ ಇತ್ತು ಮೂವಿ ಮಸ್ತ್ ಮಸ್ತ್ ಶೋಕ್ ಆಗ್ತದೆ ಆ ಸ್ಟೋರಿ ಅವಡು ಕಾಮಿಡಿ ಅವಡು ಮಾತಲ್ಲ
ಅವೇನು ನಮ್ಮ ಜಡ್ಜ್ ಮಲ್ಪೊಡುಂದು ಜಾತು ಶೋಕ್ ಆತಂದೆ ಅಪ್ಪ ನಮ್ಮ ತುಳು ಫಿಲ್ಮ್ ಇಂಡಸ್ಟ್ರಿಲ ಈತು ಶೋಕದ ಮೂವಿ ದೆತ್ತೊಂದುಲ್ಲೇರು ಮಸ್ತ್ ಖುಷಿ ಆವೊಂದುಂಡು ಬೇತೆ ಓಲ ಇಂಡಸ್ಟ್ರಿಗೆ ನಮ್ಮದೆಲ್ಲ ಕಮ್ಮಿ ಜಾತು ಶೋಕ್ ಮೂವಿ ದೇರು ನಮ್ಮ ದಾದ ಮಿಡಲ್ ಕ್ಲಾಸ್ ಸ್ಟ್ರಗಲ್ ಉಂಡು ನಮ್ಮ ಅವೇನು ಎಂಚ ಫೇಸ್ ಮಲ್ಪೊಡು ಮಾತೆಲ್ಲ ಮೂವಿ ತೋಜಪ್ಪದೇರು ಮಸ್ತ್ ಶೋಕ್ ಉಂಡು ಮಾತೆಲ್ಲ ಬರ್ತದೆ ಮೂವಿ ತೂಲೆ ಸೂಪರ್ ವಂಡರ್ಫುಲ್ ಆತಂಡು ಒಂದು ಸ್ಟೋರಿ ವೈಸ್ ಸಖತ್ತುಂಡು ಸೊ ಐಟ್ಲ ರಾಹುಲ್ ಅಮೀನ್ ದಾದ ಕ್ಯಾರೆಕ್ಟರ್ ಉಂಡು ಸಖತ್ತುಂಡು ಬೊಕ್ಕ ನಮ್ಮ ಲೈಫ್ ಅದೇ ನಮ್ಮ ದಾದ ಉಲ್ಲ ಅವಿನ್ ನಮ್ಮ ತೋಚ್ಪದೇರು ನಮ್ಮ ಮಿಡ್ಲ್ ಕ್ಲಾಸ್ ದಾಗ ಎಂಚ ಮಿತ್ತು ಬರೋಳಿ ಸೊ ಎಂಚ ಸ್ಟ್ರಗಲ್ ದಾದ ಉಂಡು ಸೊ ಅವು ಪೂರ ತೋಚ್ಪದೇರು ಸಖತ್ತುಂಡು ಆ ರಾಜ್ ಸೌಂಡ್ಸ್ ಅಂಡ್ ಲೈಟ್ಸ್ ಇಡ್ಲ ಒಂದು ಲೆವೆಲ್ ಮಿತ್ತುಡು ಉಂಡು ಸೊ ತೂಲೆ ಮಾತೆಲ್ಲ ಓಕೆ ವಿಲನ್ ಮಾತ್ರ ಸೂಪರ್ ಟಾಪ್ ರಿಷಿನಲ್ಲ ಥ್ಯಾಂಕ್ ಯು ದಾದ ಇಷ್ಟ ಮೂವಿ ಫುಲ್ ಮೂವಿ ಅಡ್ಡೆ ಉಂಟು ಪುನಃ ಏನು ಥಿಯೇಟರ್ ಆ್ಯಕ್ಚುಲಿ ತುಳು ಫಿಲ್ಮ್ ಸೆಕೆಂಡ್ ಇಂದು ಐಟೆಲ್ಲ ಇಂದ ಅಡ್ಡೆ ಆತಂడి ಈಗ ಬುಕ್ ದುಂಬುದುಲ ಮಾತ ಪೂನಾ ಫಿಲ್ಮ್ ಇನ್ಸ್ಟಿಟ್ಯೂಟ್ ಮಾತ್ರ ಟ್ರೈನಿಂಗ್ ಆತನ ಹಾಕಲು ಅಮಿತಾಬ್ ಬಚ್ಚನ್ ಹಾಕು ಮಾತ್ರ ಟ್ರೈನ್ಡ್ ಇಂದು ಒಲ್ತು ಟ್ರೈನಿಂಗ್ ಆಯ್ತಾಯ್ತು ಇಂದ ಎಂಚಿನ ಇಂದು ಏತೆಡ್ಡೆ ಅವು ಮಾತ್ರ ಟ್ರೈನಿಂಗ್ ವರ್ಷಗಟ್ಟಲೆ ಕಲ್ತದ್ದು ಮಾಡ್ತೇನೆ ಹಾಕಲು ಈಗ ಅಡ್ಮಿಷನ್ ತಿಕ್ಕು ಜಿಂಕ್ಲಿಗೂ ಇನ್ಫ್ಲೂಯೆನ್ಸ್ ಬೋರ್ಡು ದುಂಬು ಈಗ ಆಗ್ಲದಾಲ ಇದ್ದಿದ್ದಾರೆ ಇದ್ರು ಜನಕ್ಕಲನ ಒಂಜಿ ಸ್ಟೋರಿನೇ ಪನೊಲಿ ಪಂಡ ಮಸ್ತ್ ಬಂಗೋಡಿತ್ತು ನಕಲು ಒಂಜಿ ಒಂಜಿ ಇಂಪ್ರೂವ್ಮೆಂಟ್ ಆಣಗ ಅಕಲ ಕಷ್ಟದ ಚರಿತ್ರೆ ಮನಸ್ಸಿಗೆ ಆವು ಬತ್ತನ ಅಕಲ ಹೆಚ್ಚಿನ ಇಂಪ್ರೂವ್ಮೆಂಟ್ ಆಗ್ತಿರ ಸಾಧಾರಣ ಅಕಲ ಒಂದು ಬುದ್ಧಿ ಇಡೋದು ಕಷ್ಟ ಹೊಡಿತು ನಕಲು ತುಂಬ ಹೆಚ್ಚಿನ ಇಲ್ಲತ್ತಲ್ಲಿ ಬೇಡಿ ಘಟನೆ ಇಲ್ಲಪ್ಪು ಆ್ಯಂಡ್ ಕೆಲವೇರು ಮಾತ್ರ 10% ಇಂಪ್ರೂವ್ಮೆಂಟ್ ಇತ್ತು ನಕಲಿತ್ತಾರೆ ಆ್ಯಂಡ್ ಇನ್ನು ಹೆಂಚತ್ತು 10% ಕಮ್ಮಿ ಉಳ್ಳೇರು ಇಂಪ್ರೂವ್ಮೆಂಟ್ ಆಯ್ತು ಜಾಸ್ತಿ ಉಳ್ಳೇರು ಅಂಚದು ಅಕಲೆ ಪೂರ ಅಕಲ ಚರಿತ್ರೆ ಇದೇ ಅಕಲ ಪಿಕ್ಚರ್ನ ಎತ್ತುವಿಲ್ಲಕ ಆ ಮನಸ್ಸು ಮಸ್ತ್ ಖುಷಿ ಆತನು ಈಗ ಆನಂದಿರ ಫ್ರೆಂಡ್ ಫ್ಯಾಮಿಲಿ ಫ್ರೆಂಡ್ ಆರ್ನ ಕಥೆನೇ ಕಷ್ಟದ ಜೀವನ ಆರೊಂಜಿ ಎಂಕಲಿಗೆ ಪಂತ್ರ ನೆನಪುಂಡು ಸುಂಕದ ಕಟ್ಟೆ ಮೇಲುಡು ವೇಷ ಕಟ್ಟೊಂದಿತ್ತು ನಂಜಿನ ವ್ಯಕ್ತಿ ಇನ್ನೊಂದು ಇಂಚಿನ ಮೆತ್ತಿನ ಒಂದು ಮೆತ್ತಿಗೆ ಎತ್ತಿರ ಬೇಡ ವಿಶೇಷನೇ ಆರ್ನ ಜೀವನ ಚರಿತ್ರೆನೇ ಇತ್ತು ಲೆಕ್ಕ ತೋಜೊಂದು ಅಲ್ಲ ಬೆಸ್ಟ್ ಮಸ್ತ್ ಥ್ಯಾಂಕ್ ಯು ಮಾತು ಇಡೀ ಮಾತಿರ್ನಲ್ಲ ಯಾಪ್ ಯಜಮಾನ್ದೇಟು ಏತು ಜನ ಉಳ್ಳೇರ ಮಾತಿರ್ಲ ಅಕ್ಲ ಒಂದು ಶಕ್ತಿ ಮೀರಿದ ಶ್ರಮ ಬತ್ತಿರೋದ್ರೆ ಈ ಫಿಲ್ಮು ಈತ ಇಂಪ್ರೂವ್ಮೆಂಟ್ ಆಯ್ತು ಎಡ್ಡೆ ಕಾರಣ ಅಂತ ಬನ್ನೊಳ್ಳಿ ಆಲ್ ದ ಬೆಸ್ಟ್ ಮಿಡಿಲ್ ಕ್ಲಾಸ್ದ ಹೀರೋಯಿನ್ ಸಮಂತಾ ಅಮೀನುಲ್ಲೇರ್ ನಮ್ಮೊಟ್ಟಿಗೆ ಎಸ್ ಮೂವಿಗೆ ಈತ ರೆಸ್ಪಾನ್ಸ್ ತಿಕ್ಕು ಬಂದು ಎನ್ನಿದಿತ್ತಾರ ಎನ್ನಿದಿಜ್ಜಾಂಡ್ ಹಿಂಕುಲ್ಲು ಐಕ್ ಬ್ಲಾಂಕ್ ಕೊರ್ದಿತ್ತ ಜನ ಫುಲ್ ಫಿಲ್ಮ್ ಅಲ್ಲಿ ಕೊಡ್ಪಂಡು ಆ್ಯಂಡ್ ಮಸ್ತ್ ಖುಷಿ ಆವೊಂದುಂಡು ಎಕ್ಸ್ಪೆಕ್ಟ್ ಮಲ್ದಿಜಾಂಡ್ ಜನ ಫುಲ್ ಇಂಚ ರಿವ್ಯೂಸ್ ಕೊರ್ಪೆ ಇಂಚ ರಿವ್ಯೂಸ್ ಬರ್ಕೊಂಡು ಅಕ್ಲನ ಮನಸ್ಸಿಗೆ ಎಂದು ಆಪಂಡು ಇನಿ ಫಸ್ಟ್ ಡೇ ಮಿಡಲ್ ಕ್ಲಾಸ್ ಮಲ್ಲ ಪ್ರೀಮಿಯರ್ ಶೋದ ಇನಿ ಫಸ್ಟ್ ರಿವ್ಯೂ ಇತ್ತಂಡು ಆ್ಯಂಡ್ ಮನಸ್ಸು ಫುಲ್ ಆತಂದಲ್ಲ ಪಾತೆರ ಇಜ್ಜಿ ಬಕ್ಕಲ್ಲ ನನ್ನ ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಮ್ಮ ತುಳುನಾಡ್ದ ಫ್ಯಾಮಿಲಿ ಆತಲು ನನ್ನ ನಿಖುಲ್ ಬಲ್ಲೆ 31st ಜಾನ್ವರಿಗೆ ಆ್ಯಂಡ್ ನಿಖುಲ್ ಪನ್ಲೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಎಂಚ ಉಂಡು ಪಂಡು ಆ್ಯಂಡ್ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿ ನನ್ನ ನಿಖಿಲ್ನ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಓಕೆ ಯಾನ್ ಪಂಡ್ರೆ ಅಬ್ಬುಜ ಅವು ಸಿಂಗರ್ ಆರೆ ಪನೋಡು ಕರೆಕ್ಟ್ ಸಿಂಗರ್ ಪನೋಡ ನಮ್ಮ ಅನ್ವೀಕ್ಷಾ ಉಳ್ಳೇರು ಆರೆ ಪನೋಡು ಒಂದು ಡೈಲಾಗ್ ಬೊಕ್ಕ ಸಾಂಗ್ ಬತ್ತು ಥಿಯೇಟರ್ ತೂಲೆಕಿ ಬೊಕ್ಕ ಸಾಂಗ್ ದಾಗ ಬೊಕ್ಕ ಉಂಟು ಪಂಡು ಥ್ಯಾಂಕ್ ಯು ಸರಿ ಥ್ಯಾಂಕ್ ಯು ಎಸ್ ಮಿಡಲ್ ಕ್ಲಾಸ್ನ ಹೀರೋ ವಿನೀತ್ ಉಲ್ಲೇರು ಸೊ ಅರಡ ಪಾತೆರ್ಪಗ ಇಂಚಾಂಡ್ ಈತ್ ರೆಸ್ಪಾನ್ಸ್ ತೂದು ಜನಕ್ಲೇನು ಮಸ್ತ್ ಖುಷಿ ಆವೊಂದುಂಡು ಆ್ಯಂಡ್ ಕೆಲವು ರಾಜ್ ಸೌಂಡ್ಸ್ ಆ್ಯಂಡ್ ಲೈಟ್ಸ್ ಎಲ್ಲ ಇಮೋಷ್ನಲಿ ಮಸ್ತ್ ಕನೆಕ್ಟ್ ಆವೊಂದುಂಡು ಬಂದುಲ್ಲೇರು ಸೊ ನಮ್ಮ ಆ ಸ್ಟೋರಿಗೆ ಇಂಪಾರ್ಟೆನ್ಸ್ ಕೊರೋದು ಗೊತ್ತಾ ಐಟ್ ತೆಗೆದೇಟ್ ಬರ್ಪೇನ ಕಾಮಿಡಿಲ್ಲ ಗೊತ್ತಾಗ್ದು ತೆಲ್ತೊಂದುಲ್ಲೇರು ಸೊ ರಡ್ಡ ಮೇಟ್ಲ ಒಂಜಿ ಖುಷಿತ ರಿವ್ಯೂಸ್ ಕೊರ್ನಾಗ ಮಸ್ತ್ ಖುಷಿ ಆಗೋದು ಇದೆಲ್ಲ ಒಂಜಿ ಆಲ್ಮೋಸ್ಟ್ ರಾಜ್ ಸೌಂಡ್ಸ್ ಆ್ಯಂಡ್ ಲೈಟ್ಸ್ ಲಕ್ಕನೆ ಜನಕ್ಕೂ ಪತೊಂದು ಹೋಗ್ಬೇರು ನನ್ನ ಒಂಜಿ ನಂಬಿಕೆ ಅಕ್ಕಲು ತೋಜಾದ್ ಕೊಡ್ತಾರೆ ನಮ್ಮ ಪನ್ಪುನತ್ತು ಅಕ್ಕಲ ರಿಯಾಕ್ಷನ್ಸ್ ತೂನಾಗ ಸೊ ವೇಟಿಂಗ್ ಫಾರ್ ದ ರಿಲೀಸ್ 31st ಜೂನ್ ಜಾನ್ವರಿಗೆ ರಿಲೀಸ್ ಆವೊಂದುಂಡು ಸೊ ಕಾತೊಂದುಲ್ಲ ಥ್ಯಾಂಕ್ ಯು ಸೋ ಮಚ್ ದುವೇ ರೀತಿ ಸಪೋರ್ಟ್ ಮಲ್ಪಲೆ ಆ್ಯಂಡ್ ಮಸ್ತ್ ಜನಕ್ಲೆ ಪನ್ಲೆ ಸಿನಿಮಾದ ಬಗ್ಗೆ ಆ್ಯಂಡ್ ಮಸ್ತ್ ಜನ ಥಿಯೇಟರ್ಗೆ ಬರ್ಪಿಲ್ಲಕ ಆವಡ ಅಂಚ ಮಾತು ಆರ್ಟಿಸ್ಟ್ನಕ್ಲ ಭಾರಿ ಶೋಕ್ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ಬಂದಿಲ್ಲ ಅಂಚ ಕ್ಲಿಯರ್ ಆತ ಪಿಕ್ಚರ್ ಎನ್ ಆ್ಯಕ್ಟಿಂಗ್ ಎಂಜಾಯ್ ಸೂಪರ್ ಆಕ್ಟಿಂಗ್ ಇದನ್ನ ಬಗ್ಗೆ ಯಾರಕ್ಕೆ ಎನ್ನೆಕ್ ಬಂದಿನದ ಬೇರೆ ಯಾನ್ ಫಸ್ಟ್ ಗೆ ಪನ್ಪೆನಿತ್ತೆ ಆಂಡ್ ಫಸ್ಟ್ ಡೈರೆಕ್ಟ್ ಸೊ ಆತ್ ಜನ ತಿಳ್ತೊಂದಿತ್ತಾರೆ ಇಡೀ ಆಡಿಯನ್ಸ್ ಮಾತೆರ್ಲ ಸೊ ಅವು ಏತು ಖುಷಿ ಆಂಡಿಗ್ಲಿ ಓ ಮಸ್ತ್ ಖುಷಿ ಆ್ಯಂಡ್ ಕಾತೊಂದಿತ್ತ ಏಪ ಒಯ್ಕು ತೆಲ್ಪೇರನ್ ಪಂಡ್ರಾಬ್ಜಿ ಇಂದಿತ್ತ ಒಂಜಿ ಖಾಲಿ 0.1% ಆಫ್ ದ ಕ್ರೌಡ್ ನನ್ನೆಲ್ಲ ಮಸ್ತ್ ಜನ ಬರಿಯರುಲ್ಲೇರು ಇದೇನು ತುಯ್ಯರ ತೆಲಿಪೇರ ಅಪ್ಪ ನಮಗೆ ಗೊತ್ತಾಗ ಇಡೀ ಥಿಯೇಟರ್ ತೆಲಿಪುನ ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇಂಚೆ ರೀತಿ ಸಪೋರ್ಟ್ ಪಡ್ಲಿಕ್ಕಿಲ್ಲ ಥ್ಯಾಂಕ್ ಯು ವಿನೀತ್ ಅಣ್ಣಗೆ ಒಂದು ಥ್ಯಾಂಕ್ಸ್ ಎಡ್ಡೆ ಒಂದು ಫಿಲ್ಮ್ ಅಂತಾರೆ ರಾಟ್ಸ್ ಅಂಡ್ ಸೌಂಡ್ ಸಾಯಿ ಬೊಕ್ಕ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿದ ಒಂದು ಎಡ್ಡೆ ಸ್ಟೋರಿ ಬೈದನು ನೆಕ್ಸ್ಟ್ ಸ್ಟೋರಿ ಆದ ಬಂಡ ಎಂಕಲಲ್ಲೇ ಒಂದು ಡ್ರೀಮ್ ಎಂಕಲಲ್ಲಿ ಕನ ದಾಯ ಬಂಡ ಮಾತೆಲ್ಲ ಒಂದು ಬಾಯ್ಸ್ನ ದಾದ ಬಂಡ ಒಂದು ಇಲ್ಲು ಕಟ್ಟೋಡು ಒಂದು ಇದಾದ ಮಲ್ಪೋಡು ಒಂದು ಫ್ಯಾಮಿಲಿ ಎಡ್ಡೆ ತಗೋಡು ಒಂದು ಸ್ಟೋರಿ ಅದು ಸೊ ಅವೇನೇ ಸ್ಟೋರಿ ತೋಜಾದಿರು ಸೊ ಖುಷಿ ಹಾಕ್ಕೊಂಡು ಮಾತೆಲ್ಲ ಬತ್ತು ತೂಲೆ ಎಡ್ಡೆ ಆತನ ಸ್ಟೋರಿ ಏರ್ಲ ಒಂಜಿ ಬಿಡೊಚ್ಚಿ ಅಂಡ ಫಸ್ಟ್ ವೀಕೆ ತೂಲೆ ದಾಯ ಬಂಡ ಫಸ್ಟ್ ವೀಕ್ ದಾಖಲೆ ಒಂಜಿ ಒಂದು ಕನ್ಸಿಡರ್ ಆಪನು ಸೊ ಎಡ್ಡೆ ಆತನ ಆಲ್ ದ ಬೆಸ್ಟ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಕಾಮಿಡಿ ಖುಷಿ ಆ್ಯಂಡ್
ಸ್ಟೋರಿ ಎಲ್ಲ ಎಡ್ಡೆ ಇರ್ತದೆ ಸ್ಟೋರಿ ನೈಸ್ ನೈಸ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅದೊಂದು ಸ್ಟೋರಿ ಎಡ್ಡೆ ಎಂಜಾಯ್ ಮಾಡ್ತಾ ತಿಳ್ತಿದ್ದು ಎಡ್ಡೆ ಎಂಜಾಯ್ ಎಂಚೆತ್ತನ ಮೂವಿ ಸೂಪರ್ ಸೂಪರ್ ಎಂಜಾಯ್ ಮಾಡ್ತಾರಾ ಸೂಪರ್ ಓಕೆ ಸೂಪರ್ ಕಾಮಿಡಿ ಸೂಪರ್ ಇತ್ತು ಎಂಟರ್ಟೈನ್ಮೆಂಟ್ ಫುಲ್ ಲಾಗ್ ತುಳುನಾಡು ಪೂರ ಕುಲ್ಲು ಫ್ಯಾಮಿಲಿ ಕುಲ್ಲು ತೂಪಿನಂಚೆ ಮೂವಿ ಎಡ್ಡೆ ಕಾಮಿಡಿ ಎಲ್ಲ ಸೂಪರ್ ಉಂಡು ಥೀಮ್ ಲಾಗ್ ಅಂತ ಥ್ಯಾಂಕ್ ಯು ಸೂಪರ್ ಸೂಪರ್ ಪೊರ್ಲಾತು ಸೂಪರ್ ಸೂಪರ್ ಅತ್ತಲು ಎಕ್ಸ್ಟ್ರಾರ್ಡಿನರಿ ಎಕ್ಸಲೆಂಟ್ ಒಂದು ಮಿಡಲ್ ಫ್ಯಾಮಿಲಿ ಒಂದು ಹಾರ್ಟ್ ಟಚ್ ಅಪ್ ಲೆಕ್ಕ ಅದು ಥ್ಯಾಂಕ್ ಯು ಸೋ ಮಚ್ Staff of Rohan Corporation, very nice, heart-touching movie, middle class family, very nice, and we are wishing to you for the team and all the members of the movie. Thank you very much. Keep it up. Bye. Yeah, very good movie. Comedy was very good. Very nice comedy and everything is okay. Clear. Family together too. Thank you. ಫ್ಯಾಮಿಲಿ ಒಂದು ಸಮೇತ ಬೈದಂಗ್ಲು ನನ್ನ ಮಾತೆಲ್ಲ ಬರ್ತೀನಿ ಫ್ಯಾಮಿಲಿನ ಬರ್ತಂದೇ ಬಲೆ ಸೂಪರ್ ಮೂವಿ ಫ್ಯಾಮಿಲಿ ಮೂವಿ ಅಂಚ ಫ್ಯಾಮಿಲಿ ಫ್ಯಾಮಿಲಿ ಅದೇ ತುಲೆ ಎಡ್ಡೆ ಅತ್ತನ ಮಸ್ತ್ ಎಡ್ಡೆ ಕಾಮಿಡಿ ಓಕೆ ಎಂಚೆತ್ತಡ ಸೂಪರ್ ಸೂಪರ್ ಎಡ್ಡೆ ಮೂವಿ ಫ್ಯಾಮಿಲಿ ಮೂವಿ ಓಕೆ ಸೂಪರ್ ಎಡ್ಡೆತ್ತಲ್ಲ ಆರು ತಪ್ಪ ಅಂದ್ಕೊಂಡಿಲ್ಲ ಸೂಪರ್ ಎಡ್ಡೆತ್ತಲ್ಲ ಓಕೆ ಕಾಮಿಡಿ ತರ 2025 ಬೆಸ್ಟ್ ಮೂವಿ ಓಕೆ ಥ್ಯಾಂಕ್ ಯು ಎಡ್ಡೆ ಸೂಪರ್ ಎಡ್ಡೆ ಅತ್ತನ ಫ್ಯಾಮಿಲಿ ಎಡ್ಡೆ ಎಡ್ಡೆ ಫಿಲ್ಮ್ ತುಳು ಫಸ್ಟ್ ಟೈಮ್ ಈ ಎಡ್ಡೆ ಫಿಲ್ಮ್ ತೂಯಿನಿ ಬೆಸ್ಟ್ ಉಂಟು ಬಾರಿ ಶೋಕ್ ಆಯ್ತು ಸೂಪರ್ ಸೂಪರ್ ಎಂಚೆತ್ತಡ ಎಡ್ಡೆತ್ತಡ ಸೂಪರ್ ಮ್ಯಾಮ್ ಸೂಪರ್ ನೈಸ್ ಮಸ್ತ್ ಎಡ್ಡೆತ್ತನ ಮೂವಿ ಎಂಜಾಯ್ ಮಾಡ್ತಾರೆ ಅಂಕಲ್ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ದಾಖಲು ಆಂಡ್ ಈ ಫ್ಯಾಮಿಲಿ ತೂದು ಮಸ್ತ್ ಖುಷಿ ಆಯ್ತು ಮಸ್ತ್ ಖುಷಿ ಆಯ್ತು ಲಾಗ್ ಇದ್ದೀನಿ ಮಸ್ತ್ ಖುಷಿ ಖುಷಿ ಆಯ್ತು ಖುಷಿ ಓಕೆ ಎಂಚೆತ್ತಡ ಕ್ಲಾಸಿಕ್ A1 ಓಕೆ ಎಡ್ಡೆ ಇಷ್ಟ ಆಯ್ತು ಸೂಪರ್ ಸೂಪರ್ ತುಳುನಾಡು ಪಿಕ್ಚರ್ ಮಾಸ ಸೂಪರ್ ಎಂಚೆತ್ತಡ ಸೂಪರ್ ಸೂಪರ್ ಇತ್ತಲ್ಲ ಮಸ್ತ್ ಖುಷಿ ಅಂತ ಕಾಮಿಡಿ ಮಸ್ತ್ ಕಾಮಿಡಿ ಮಸ್ತ್ ಎಂಚೆತ್ತಡ ಶೋಕಿತ್ತಡ ಕಾಮಿಡಿ ಇತ್ತಲ್ಲ ಸೂಪರ್ ಮಸ್ತ್ ಲೈಕ್ ಇತ್ತು ಖುಷಿ ಅಂಡ್ ಮಸ್ತ್ ಲೈಕ್ ಅಂಡ್ ಮಾತೆಲ್ಲ ಫ್ಯಾಮಿಲಿ ದಾಖಲೆ ಮತ್ತು ತೂವೋಡು ಫಿಲಮ್ ಫುಲ್ ಎನರ್ಜಿ ಎಲ್ಲರ್ಜಿ ಸೂಪರ್ ಎಡ್ಡೆ ಎಡ್ಡೆ ವೆರಿ ನೈಸ್ ಎಂಚೆತ್ತಡ ಶೋಕಿತ್ತು ಎಂಚೆತ್ತಡ ಫುಲ್ ಕಾಮಿಡಿ ಭಾರಿ ಖುಷಿ ಆಯ್ತು ಸೂಪರ್ ಹಿಟ್ ಪಿಕ್ಚರ್ The framing and everything was so perfect. And movie in enchu tojpader panda lightings about the frame about everything was so perfect because in idamutta Tulu movies ancha tuije actually and story la different ittana compared to Raj Sounds and Lights and even musics were good, the choreography, the acting, everything was good. It was a complete beautiful movie. yeah thank you. ಶೋಕ್ ಇತ್ತಂಡು ಕಮ್ಮಿ ಮೂವಿ ತುಯರ ಬರ್ಪನೆ ಕಮ್ಮಿ ಟಿವಿ ಬಂದಾಗ ಅನ್ಸ ಮತ್ತು ತುಯರ ಬರ್ಪ ಬಟ್ ಇನಿ ದಾದನ ಒಂಜಿ ಮನಸ್ಸು ಮಂತದ ಇದೇ ಇವ್ರದ ರಿವ್ಯೂ ತೂದು ಬೈದಿನ ಪ್ರೀಮಿಯರ್ ಶೋದ ಪಂಡ್ರ ವರ್ಡ್ಸ್ ಇಜ್ಜಿ ಕಾಮಿಡಿ ಅಂತೂ ತೇಳ್ತು ಸಾಕಾದ ನನ್ನ ಬರೀತಿದ್ನ ಕುಲ್ದಿ ನಾಲ್ಕು ಹೆಂಗೆ ಬೊಟ್ಟು ನನ್ನ ಕೈ ಬೇನೆಲ್ಲ ಹಾಕಿದ್ದೀನಿ ಲಾಸ್ಟಿಗೆ ಕಾಮಿಡಿ ಅಂತ ನಾನ್ ಸ್ಟಾಪ್ ಕಾಮಿಡಿ ಅವನು ಲಾಸ್ಟ್ಗೆ ಒಂಥರ ಅವಂತುಂಡು ನೆಕ್ಸ್ಟ್ ದಾದ ಪಂದ ಅವಂತುಂಡು ಆ ನೆಕ್ಸ್ಟ್ ದಾದಡ್ಲ ಒಂಜಿ ಕಾಮಿಡಿ ಕಂತ ಕೋರು ಅಂತೀರು ಸೀರಿಯಸ್ ನೆಟ್ಲ ಅವು ಸೂಪರ್ ಇತ್ತಂಡು ಎಂಡಿಂಗ್ಲ ಮಸ್ತ್ ಶೋಕ್ ಇತ್ತಂಡು ಒಂಥರ ಎಕ್ಸ್ಪೆಕ್ಟೇಷನ್ ಮಸ್ತ್ ಮಿತ್ತುಕೊಂತೇರು ಇಂಕಿಲ್ಲ ಸೊ ಮಾತೆಲ್ಲ ಬರಡು ಫ್ಯಾಮಿಲಿ ಸಮೇತ ಬರಡು ಫ್ಯಾಮಿಲಿ ಮಾತೆಲ್ಲ ಬರ್ತಲೆ ನಿಕ್ಲಿಗೆ ಪೈಸಾ ವಸೂಲು ಮೂವಿ ಬಂದು ಪನ್ಪೆ ಎಸ್ ಥ್ಯಾಂಕ್ ಯು ಸೊ ಮಚ್ ಎಸ್ ತುಯರತ್ತ ಮೂವಿ ಎಂಚೊಂಡು ಪಂದು ಅಂಚನೆ ಜನಕ್ಕಲ್ಲ ರೆಸ್ಪಾನ್ಸ್ ಎಂಚೊಂಡು ಪಂದು ತುಯರತ್ತ ಅಂಚನೆ ನಿಖಲ್ಲ ಬತ್ತದು ಇಂದುವೆ ಬರ್ಪಿನಂಚಿನ ಜನವರಿ 31ನೇ ತಾರೀಕು ವರ್ಲ್ಡ್ ವೈಡ್ ರಿಲೀಸ್ ಆವೊಂದುಂಡು ಮಾತ ಥಿಯೇಟರ್ ರಿಲೀಸ್ ಆವೊಂದುಂಡು ಸೊ ನಿಖಲ್ಲ ಪೋದು ತೂಲೆ ಮೂವಿನ ಗೆಂದಾಲೆಂದು ಪನೊಂದು ಹೊಸ ವರ್ಷಕ್ಕೆ ಹೊಸ ರೀತಿದ ಹೊಸ ಕಾಮಿಡಿ ಸಿನಿಮಾ ಬೈದು ತೂಲೆಂದು ಪನೊಂದು ಒಂದು ಆದಿತ್ತನೆ ಇನ್ನಿತ ವಿಶೇಷ ಕಾರ್ಯಕ್ರಮ ತೂವೊಂದು ಪುಲೆ ಕಹಳೆ ನ್ಯೂಸ್ ಅದು ಸಮಾಜದ ಜಾಗೃತಿಗಾದ ವಸ್ತುನಿಷ್ಠ ವರದಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇಂದುವೆ ಬರ್ಪಿನಂಚಿನ ಜನವರಿ 31ಕ್ಕೆ ರಿಲೀಸ್ ಆವೊಂದುಂಡು ಮೂವಿ ಎಂಚೊಂಡು ಅಂಚಿನ ಮೂವಿಗೆ ರೆಸ್ಪಾನ್ಸ್ ಎಂಚೊಂಡು ಬಲೆತು ಒಂದಂತ ಶೋಕ
ಸೂಪರ್ ಸೂಪರ್ ಸಾಕಾಡು ಸೂಪರ್ ಅಲ್ಲ ಫ್ಯಾಮಿಲಿ ಬರ್ತದೆ ಪೂರೆಲ್ಲ ತೂವೋಡು ಹಾರ್ಟ್ ಟಚಿಂಗ್ ಮೂವಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಫ್ಯಾಮಿಲಿನ ಬರ್ತದೆ ಒಳ್ಳೆ 2025 ಬೆಸ್ಟ್ ಮೂವಿ ಬೊಕ್ಕ ಬೊಕ್ಕ ಸಾಂಗ್ ಬತ್ತು ಥಿಯೇಟರ್ ತೂಲಿಕ್ಕೆ ಬೊಕ್ಕ ಬೊಕ್ಕ ಸಾಂಗ್ ದಾಗ ಬೊಕ್ಕ ಬೊಕ್ಕ ಉಂಟು ವೇಟಿಂಗ್ ಫಾರ್ ದ ರಿಲೀಸ್ 31st June ಜಾನ್ವರಿಗೆ ರಿಲೀಸ್ ಆಗುಂಟು. ಸೊ ಕಾತೊಂದುಲ್ಲ. ಥ್ಯಾಂಕ್ ಯು ಸೋ ಮಚ್. ದುವೇ ರೀತಿ ಸಪೋರ್ಟ್ ಮಲ್ಪಲೆ ಆ್ಯಂಡ್ ಮಸ್ತ್ ಜನಕ್ಲೆ ಪನ್ಲೆ ಖುಷಿ ಅಂಡ್ ಮಸ್ತ್ ಲೈಕ್ ಅಂಡ್ ಹಾಯ್ ಅಮ್ಮ. ಹಾಯ್. ಇವತ್ತು ನನ್ನ ಫ್ರೆಂಡ್ ಒಬ್ಳು ಅವ್ರ ಅಮ್ಮಂಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಲು ಗೊತ್ತಾ? ಬರ್ಡೇನಾ? ಸ್ಪೆಷಲ್ ಡೇ. ಏನ್ ಗಿಫ್ಟ್ ಕೊಟ್ಲು? ನನ್ನಮ್ಮ ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋ ದಿನ ನನ್ನ ಕಡೆಯಿಂದ ಪ್ರೀತಿಯ ಗಿಫ್ಟ್. ಮುಳಿಯಾ ಜುವೆಲ್ಸ್, ಸೌಂದರ್ಯಕ್ಕೆ ಸಾಂಪ್ರದಾಯಿಕ ಕೊಡುಗೆ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟು. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.